ನಿಮ್ಮ ಇದ್ರ ಹೊರಗಿಂತ ಮೊದಲಲ್ಲ ಈಗ ತುಂಬಾ ಕೈಯಲ್ಲೆಲ್ಲ ಕಪ್ಪು ಕಪ್ಪಾಗಿ ಆವಾಗ ನಾನು ಇವರಲ್ಲಿ ಕೇಳಿದೆ ನಾನು ಅಲ್ಲಿ ಮಕ್ಕಳಲ್ಲಿ ತುಂಬಾ ಕಪ್ಪು ಕಪ್ಪಾಗಿತ್ತು ಕೈಯಲ್ಲಿ ಪಿ ಟಿ ಟೀಚರ್ ಹತ್ರ ಕೇಳಿದೆ ಟೀಚರಿಗೆ ಎಷ್ಟು ದಿವಸ ಕಟ್ಕೊಳ್ಳಿಕ್ಕೆ ಮಕ್ಕಳದೆಲ್ಲ ಕಪ್ಪಾಗಿದ್ದಲ್ಲ ಕೈಯಲ್ಲಿ ಅಂತ ಹೇಳಿ ನನಗೆ ಸಹ ಅವರ ನಾನು ಹೇಳಿದೆ ಅದ ನನಗೆ ಸಹ ಗೊತ್ತಿಲ್ಲ ಮೇಡಮ್ ಆದ್ರೆ ತುಂಬಾ ಕಪ್ಪಾಗಿದೆಲ್ಲ ಮಕ್ಕಳಿಗೆ ಗಲೀಜು ಕಾಣ್ತದೆ ನೀವು ತುಂಬಾ ದಿನ ಆಯ್ತಲ್ಲ ಇನ್ನು ತೆಗಿಬಹುದಲ್ವಾ ಅಂತ ಹೇಳಿದೆ ಮತ್ತೆ ತೆಗಿಯುವುದಾದ್ರೆ ನೀವು ತೆಗೆದು ಮರದ ಬುಡದಲ್ಲಿ ಹಾಕಿ ಪವಿತ್ರ ಸ್ಥಳದಲ್ಲಿ ಹಾಕ್ಬೇಕಾಗಿರ್ಬೇಕು ಹಾಕಿ ಮಕ್ಕಳೇ ಅಂತ ನಾನು ಹಾಗೆ ಹೇಳಿದೆ ಮತ್ತೆ ಅಲ್ಲಿಗೆ ಬಿಟ್ವಿ ಸುಮ್ಮನೆ ಅಷ್ಟೇ ಹೇಳಿದ್ದು ನಾವು ಅಂದ್ರೆ ಅದು ತುಂಬಾ ಕಪ್ಪಾಗಿದೆ ಆರೋಗ್ಯದ ದೃಷ್ಟಿ ಮತ್ತೆ ಊಟ ಮಾಡುವಾಗೆಲ್ಲ ಇದರಲ್ಲಿ ಬೀಳ್ತಿಲ್ಲ ತೊಳೆಯುವಾಗೆಲ್ಲ ಕೈ ಒದ್ದೆಯಾಗಿ ಅದು ನೀರು ಹನಿತಾ ಇರ್ತದೆ ಆ ದೃಷ್ಟಿಯಿಂದ ಹೇಳಿದ್ದು ವಿನಃ ಮಕ್ಕಳ ಆರೋಗ್ಯ ದೃಷ್ಟಿಯಿಂದ ಹೇಳಿದ್ದು ವಿನಃ ನೀವು ಮಾತಾಡ್ತಾ ಇತ್ತು ರಿಕ್ಷಾ ಬಂಧನ ವಿಧಾನ ಏನಂದ್ರೆ 1 ವರ್ಷಕ್ಕಿಂತ 1 ವರ್ಷ ಅದರ ವ್ಯಾಲಿ ನಾವು ಯಾಕೆ ಕಟ್ಟುದಂದ್ರೆ ಅದು ಯಾವ ಹೋಮ ಇದರಲ್ಲಿ ಸಹ ಕಟ್ಟುದಲ್ಲ ಅದು ರಕ್ಷೆ ಅಂದ್ರೆ ರಕ್ಷೆ ಅಂದ್ರೆ ಒಬ್ಬರನ್ನು ರಕ್ಷೆ ಮಾಡುವಂತ ಇದಕ್ಕೆ ನಾವು ಕಟ್ಟುವಂತ ವಿಧಾನ. ಈಗ ನಿಮ್ಮ ಇದರಲ್ಲಿ ಕೇಸರಿಲ್ಲ ಬಾಕಿ ನೋಡಿ ಕಟ್ತಾ ಇದ್ದೀವಿ ಆದ ಕಾರಣ ಪಿಲೋಮಣದಲ್ಲಿ ನಾನು ಕೇಳಿದೆ ಈಗ ಹೋಗಿ ಬಂದು ಕೇಳಿದೆ ನಿಮ್ಮ ಶಾಲೆಯಲ್ಲಿ ಹೇಗೆ ಉಂಟು ಈಗ ಇದು ಅದು ನಿಮ್ಮವರ ಶಾಲೆ ಆಗ ಕೇಳಿದ್ರು ಆ ಭವನಿಗೆ ಇಲ್ಲ ನಾವು ಅದನ್ನು ತರುವುದು ಸಹ ಇಲ್ಲ ಅಂತ ಹೇಳಿದ್ರು ಅಲ್ಲಿ ಇದೀಗ ಹಾಗೆ ಆಯ್ತು ನನ್ನ ಮಗನಿಗೆ ನಿನ್ನೆ ರಕ್ಷಾ ಟೀಚರ್ ಬೈತಾರೆ ಬೇಡ ಬೇಡ ಅಂತ ನೋಡಿ ಟೀಚರ್ ಅಷ್ಟೇ ಸರ್ ಏನ್ ಬೈಲಿಲ್ಲ ಏನಿಲ್ಲ ನಮ್ಮ ಸ್ಟಾಫ್ ಸಹ ಇದ್ರು ಈಗ ನಾವು ಅಸೆಂಬ್ಲಿಯಲ್ಲಿ ಹೇಳಿದ್ದು ಈಗ ಅವರಿಗೆ ಹೇಳ್ಬೋದು ಇಲ್ಲ ಟೀಚರ್ ಇದರ ಮಹತ್ವ ಹೀಗೆ ಇದೆ ಮುಖ್ಯ ಗುರುಗಳು ನೀವು ಹೇಳಿದಕ್ಕೆ ಅವರಿಗೆ ಎದುರು ಮಾತಾಡ್ಲಿಕ್ಕೆ ಆಗುದಿಲ್ಲ ನಾವು ವಿಚಾರಿಸಿದ್ವಿ ಬಟ್ಟೆ ಕೊಡಲಿ ಆದ ಲಕ್ಷದ ವಿಷಯ ಇಲ್ಲ ಅಂತ ಹೇಳಿದ್ರು ಬಟ್ಟೆ ಇದೆಲ್ಲ ಅದರಲ್ಲಿ ಸಹ ಎಲ್ಲ ವಿಚಾರಿಸಿ ಇದು ಮಾಡಿದ್ವಿ ಮೊನ್ನೆ ಗಲಾಟೆ ಆಗ್ತದೆ ಅದರ ಬಗ್ಗೆ ನಾವೆಲ್ಲ ವಿಚಾರಿಸಿ ಇದಕ್ಕೆ ಏನಾದ್ರು ಇದು ಉಂಟಾ ಅಂತ ಆಫೀಸರ್ ಹತ್ರ ಮಾತಾಡಿ ನಾನು ಈಗ ಎಲ್ಲ ಮಾಡಿದ್ವಿ ಎಲ್ಲ ಆಫೀಸರ್ ಭಯಂಕರ ಪ್ರೀತಿ ಅದಕ್ಕೋಸ್ಕರ ನಾನು ಬಾಗಿದಾದ್ರೆ ನಾನು ಗ್ಯಾರಂಟಿ ಯಾವ್ದನ್ನು ಇದು ಮಾಡಿದ್ದೆ ನಾನೆಂತ ಅಂದ್ರೆ ನನ್ನ ಇದು ಬನ್ನಿ ಟೀಚರ್ಸ್ ಬನ್ನಿ ಅಲ್ಲ ನಾವು ತಗೊಂಡು ನಾವೆಲ್ಲ ಮಕ್ಕಳಿಗೆ ನೀವು ಕ್ಲಾಸ್ ಒಳಗೆ ನಿಮ್ಮ ಹತ್ರ ನಾವು ಕೊಡುದು ಅದಕ್ಕೆ ಕ್ಲಾಸ್ ಒಳಗೆ ನೀವೇ ಕಟ್ಟಿ ನಾವು ಇರ್ತೇವೆ ಕ್ಲಾಸ್ ಒಳಗೆ ಬರುದಿಲ್ಲ ನಾವೆಲ್ಲ ಕಟ್ತೇವೆ ಮತ್ತೆ ಅಲ್ಲಿ ಮಕ್ಕಳ ಬರುದಿಲ್ಲ ಬೇಡ ಮತ್ತೆ ಇನ್ನು ಜಾಸ್ತಿ ಎಲ್ಲ ಮಕ್ಕಳಿಗೆ ಕಟ್ಟಿಬಿಡಿ ಆತ್ಮೀಯರೇ ಒಂದು ಗೊತ್ತಿಲ್ಲದೆ ಈ ಒಂದು ಘಟನೆ ನಡೆಯಿತು ತಾವು ತಮ್ಮ ನೋವನ್ನು ಇಲ್ಲಿ ಬಂದು ವ್ಯಕ್ತಪಡಿಸಿದರೆ ನಾವು ಸಹ ಅದನ್ನು ಒಪ್ಪಿಕೊಳ್ತೇವೆ ಮತ್ತು ನಮ್ಮಿಂದ ನಾವಂದರೆ ಉದ್ದೇಶವಾಗಿ ಮಾಡಿದಲ್ಲ ಆಗಿ ಹೋಗಿದೆ ಸೊ ಈ ಎಲ್ಲರ ಪರವಾಗಿ ನಾನು ನಮ್ಮ ಸ್ಟಾಫ್ ಎಲ್ಲರ ಪರವಾಗಿ ಕ್ಷಮೆಯನ್ನು ಯಾಚಿಸ್ತೇನೆ ಮುಂದೆ ಯಾವುದೇ ಇಂಥ ಘಟನೆಗಳು ಶಾಲೆಯಲ್ಲಿ ಆಗದಾಗೆ ನಾವು ನೋಡಿಕೊಳ್ತೇವೆ ಸೊ ಈ ಪ್ರಕರಣವನ್ನು ಇಲ್ಲಿಗೆ ತಾವು ಇತ್ಯರ್ಥಗೊಳಿಸಬೇಕಾಗಿ ತಮ್ಮಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ ಆ ಭಾವನೆಯಿಂದ ಶಾಲೆ ಬಗ್ಗೆ ನಿಮ್ಮ ಬಗ್ಗೆ ಎಲ್ಲ ಗೌರವ ಇದ್ದು ನಾವು ಇದನ್ನು ಈ ಪ್ರಕಾರವನ್ನು ಮುಕ್ತಾಯಗೊಳಿಸ್ತೇವೆ ಇನ್ನು ಮುಂದೆ ಇಂಥ ಯಾವುದೇ ಸೂಕ್ಷ್ಮವಾದ ನನ್ನ ಜಾಗೃತಿ ನಾನು ಮಾಡಿಕೊಳ್ತೇನೆ ಗೊಂದಲಕ್ಕೆ ಎಡ ಮಾಡಿಕೊಡಬಹುದು ನಿಮ್ಮಲ್ಲಿ ನಾವು ಕೇಳಿಕೊಳ್ಳಿ ಖಂಡಿತ ಇಲ್ಲ ನಾವು ಆಶ್ವಾಸನೆ ಕೊಡ್ತೇವೆ ಅಂಥದ್ದೇನಿದ್ರೆ ನಮ್ಮ ಪೋಷಕರು ನಾವು STMs ಅಲ್ಲಿ ತಿಳಿಸ್ತೇವೆ ನಮ್ಮ ಪೋಷಕರಿಗೆ ತಿಳಿಸ್ತೇವೆ ಮತ್ತೆ ನಾವು ತೀರ್ಮಾನ ಕೈಗೊಳ್ಳುತ್ತೇವೆ ಈ ಘಟನೆಯನ್ನು ಇನ್ನು ಪುನಃ ಮೀಟಿಂಗ್ ಈ ಘಟನೆಯನ್ನು ಟೀಚರ್ಸ್ ವಿರೋಧ ಸ್ಟಾರ್ಟ್ ಆಗುತ್ತೆ ಈ ಘಟನೆಯನ್ನು ಟೀಚರ್ಸ್ ಅವರು ತಪ್ಪ ಅಂತ ಒಪ್ಪಿಕೊಂಡಿದ್ದಾರೆ ಮತ್ತೆ ಗೊತ್ತಿಲ್ಲದಂತ ಇದು ನಮಗೆ ಗೊತ್ತಿಲ್ಲ ವಿಷಯ ಹೀಗೆ ಅಂತೇಳಿ ಅವರು ಒಪ್ಪಿಕೊಂಡಿದ್ದಾರೆ ಆದ ಕಾರಣ ಈ ಘಟನೆಯನ್ನು ಇಲ್ಲಿಗೆ ನಿಲ್ಲಿಸಿ ಇನ್ನು ಇದರ ಇದು ಮಾಡೋದು ಬೇಡ ಅಂತೇಳಿ ನಾವೆಲ್ಲ ಇದರಲ್ಲಿ ತಿಳಿಸುತ್ತಿದ್ದೇನೆ.
ಯಾರಿಗೆ ಸಹ ಇನ್ನು ಇದನ್ನು ಇಲ್ಲಿಗೆ ನಿಲ್ಲಿಸಿ ಇಲ್ಲಿಗೆ ಸಮ ಮಾಡಿ ಅದನ್ನು ಸರಿ ಮಾಡಿ ಬಿಡ್ತಿದ್ದೇವೆ. ಗೊಂದಲ ಬೇಡ, ಯಾರಿಗೂ ಇದರ ಬಗ್ಗೆ ಗೊಂದಲ ಬೇಡ. ಮಾಡಿಕೊಡೋದಾಗಿ ನಾವೆಲ್ಲ ಸೇರಿ ಪೋಷಕರು ಸೇರಿ ಸರಿ ಮಾಡಿದ್ದೇವೆ. ಈ ಶಾಲೆಯ ಒಂದು ಗೌರವವನ್ನು ಕಾಪಾಡಬೇಕಂತ ನಾವು ಎಲ್ಲರಲ್ಲಿ ಕಳಕಳಿಯಾಗಿ ಕೇಳ್ತೀವಿ. ನಮ್ಮೆಲ್ಲರ ಸಹಕಾರ ಇವರಿಗೆ ಇನ್ನು ಮುಂದೆ ಸಹ ಇದೇ ರೀತಿ ಇರ್ತದೆ ಇರ್ತದೆ ಅಂತೇಳಿ ಇರಲೇಬೇಕು. ಖಂಡಿತ ಇದೆ. ಥ್ಯಾಂಕ್ ಯು.